बढ़ता हुआ और सचिन का खेल और इस प्रकार ये रोकने की प्रयास किया है। जबरदस्त ओनर ಗೆದ್ದಲ್ಲಿ ಫೈನಲ್ ಗೆ ಮುಂದಿನ ಸೆಮಿಫೈನಲ್ ಸ್ಪರ್ಧೆಗಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ. ಸಿದ್ಧರಾಗುವಂತೆ ಮನವಿ. ಮಂಗಳೂರು ಯೂನಿವರ್ಸಿಟಿ ವಿರುದ್ಧವಾಗಿ ವಿಷ್ಣು ಫ್ರೆಂಡ್ಸ್ ಫಾರ್ ದ ಸೆಕೆಂಡ್ ಸೆಮಿಫೈನಲ್. ಈ ಪಂದ್ಯದಲ್ಲಿ ಯಾವ ತಂಡ ಗೆಲುವಿನ ಮುಖವನ್ನ ಕಾಣಲಿದೆ? ವಿದ್ಯಾರ್ಥಿಯ ಖುಷ ಹಾರಿದ್ದಾರೆ, ಜಂಪ್ ಮಾಡಿದ್ದಾರೆ. ಅಂಕ ವಿದ್ಯಾಂಜನೆಯ ಖಾತೆಗೆ ಆರಂಭ. ಕಳೆದ ಸ್ಪರ್ಧೆಯಲ್ಲಿ ಕಡಪ ತಂಡದ ವಿರುದ್ಧವಾಗಿ ಹೋರಾಟದ ಜಯವನ್ನ ಕಂಡುಕೊಂಡಂತಹ ತಂಡ ಬೆಂಗಳೂರು ಯೂನಿವರ್ಸಿಟಿ. ಕಡಪ ತಂಡದ 4 ಮಂದಿ ಆಟಗಾರರಾಗಿರುವ ವೇಳೆಯಲ್ಲಿ ಸಾಯಿ ಅವರು ಕಂಡುಕೊಂಡಂತಹ 3 ಅಂಕಗಳು ಮಂಗಳೂರು ಗೋತ್ರಿ ತಂಡವನ್ನ ಸೆಮಿಫೈನಲ್ಗೆ ತಂದು ನಿಲ್ಲಿಸಿದೆ. 2 ಚಾರ್ಜ್ ಮಾಡಿ 2-1 ಮುನ್ನಡೆಯಲ್ಲಿ ಮಂಗಳ. ಮುಂದಿನ ಸೆಮಿಫೈನಲ್ ಪಂದ್ಯಾಟ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ವರ್ಸಸ್ ವಿಷ್ಣು ಫ್ರೆಂಡ್ಸ್ ಸವಣೂರು. ನಿಮಗೆ ಇಲ್ಲಿ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಮಂಗಳೂರು ಯೂನಿವರ್ಸಿಟಿ ವರ್ಸಸ್ ವಿಷ್ಣು ಫ್ರೆಂಡ್ಸ್ ಸವಣೂರು ತಂಡಗಳು ಮುಂದಿನ ಪಂದ್ಯಾಟಕ್ಕೆ ತಯಾರಾಗಿದೆ. सचिन प्रताप ಆರಂಭದ 2 ಅಂಕಗಳು. ಈ ನಡುವೆ ಸಚಿನ್ ಅವರ ಬ್ಯಾಟಿಂಗ್ ಆದರೆ ಅಂಕಗಳಿಲ್ಲದೆ ಮರಳಿದ್ದಾರೆ. ಶ್ರವಣ್ ಮೊದಲ ದಾಳಿಯಲ್ಲಿ ಅಂಗವನ್ನು ಪಡೆದುಕೊಂಡಂತಹ ಶ್ರವಣ್ ತನ್ನ ದ್ವಿತೀಯ ದಾಳಿಯಲ್ಲಿ ಗೆದ್ದಲ್ಲಿ ಫೈನಲ್ಗೆ ತಲುಪುವಂತಹ ಮೊದಲ ತಂಡವಾಗಲಿದೆ. ಈ ಮತ್ಸರ കഴിഞ്ഞ രണ്ടാമത്തെ സെമിഫൈനൽ മത്സരമാണ്. ബഹുമാനപ്പെട്ട ശിവന ഏനിക്കൽ അദ്ദേഹത്തിന്റെ ഔപചാരിക ക്ഷണം വന്നു കഴിഞ്ഞിരിക്കുകയാണ്. തയ്യാറെടുപ്പ് നടത്തണമെന്ന് അറിയിക്കുകയാണ്. വീണ്ടും സായി നേരത്തെ സൂചിപ്പിച്ചതുപോലെ തന്നെ അച്ഛന്റെ മകൻ ദേശീയ താരം ഗോപിനാഥ് അദ്ദേഹത്തിന്റെ സുപുത്രൻ. ಇನ್ನೊಂದು ಲಭ್ಯವಾಗ್ತಾರೆ. ಥರ್ಡ್ ರೈಟ್ ಮಾಡುವಿಲ್ಲವೋ ಬಡಿದಾಳಿ. ಜಾರ್ಜ್ ಇಲ್ಲಿ ಸುಶಾಂತ್ ರವರಿಂದ ಬಂಧನ. ಈಚ್ ಅಂಕ್ ಬೋನಸ್ ಅಂಕ ನೀಡಲಾಗಿದೆ. 4-2 ಸೂಪರ್ ಟೇಕಲ್ ಆನ್. ಸುಧನ್ವಾ ಪ್ರೇಕ್ಷಿತ ಡಿಫೆನ್ಸ್ ವಿಭಾಗದಲ್ಲಿ ಇಲ್ಲಿ ಪ್ರೇಕ್ಷಿತರವರ ಪ್ರಯತ್ನ ಕೈಗೂಡ್ತಾ ಇದೆ. 5-2 ಅಂಕಗಳು. ಡಿಫೆನ್ಸ್ ವಿಭಾಗದಲ್ಲಿ ಥರ್ಡ್ ಮ್ಯಾನ್ ವಿನೋದ್. ಯೂನಿವರ್ಸಿಟಿ ನ್ಯಾಷನಲ್ ಪ್ರತಿಭೆಯಾಗಿ ಶ್ರವಣ ಆತ್ಮವಿಶ್ವಾಸದಲ್ಲಿ ವಿನೋದ್ ರವರನ್ನ ಮುಟ್ಟಿದ್ದಾರೆ. 5 सचिन जिस प्रकार इस खेल का मनोबल और बढ़ता हुआ और सचिन का खेल और इस प्रकार ये रोकने की प्रयास किया है। जबरदस्त टैकल होने की संभावना। यस सुधन्वा और श्रवण के बीच में जोरदार इस प्रकार ये सुपर टैकल है। 2 अंक मिले हैं।
सुतंबा और श्रवण के बीच में 2 अंक विद्याचलय, 1 अंक बेंगलुरु गंगोत्री। 6-5 1 ಅಂಕದ ಅಂತರದಲ್ಲಿ ಆಕಾಶ್ ಶೆಟ್ಟಿ ಅವರ ಗೈರು ಹಾಜರಿಯಲ್ಲಿ ಸೋಗಿತ್ರವರಿಂದ ತರಬೇತಿಯನ್ನು ಕಾಣಬಹುದು. ಶ್ರವಣ 6-6 ಸಮಬಲದಲ್ಲಿ 6-8. We are in the first semi-final match of the competition. Jagat at the Misty Memorial Kabaddi at a point, side 7-6. ಸರಿಸುಮಾರು 14 ತಂಡಗಳು ಭಾಗವಹಿಸಿದಂತಹ ಈ ಕಬಡ್ಡಿಯ ಕಲರವದಲ್ಲಿ 4 ತಂಡಗಳು ಪ್ರಶಸ್ತಿ ಸುತ್ತಿಗೆ ತಲುಪಿದೆ. ಅಲ್ಲಿ ಫೈನಲ್ ಭಾಗವಹಿಸುವ ತಂಡಗಳು ಯಾರೆಲ್ಲ ಎಂಬುದಾಗಿ ನಿರ್ಣಯಿಸುವಂತಹ ಪದ್ಯ ಇದೀಗ. ವಿಶ್ರಾಂತಿಯಲ್ಲಿ ವಿದ್ಯಾಂಜಲಿ. ಪ್ರಾಯಶಃ 7 ಮೀಟರ್ ಬೆಳ್ಳಿಗೆ ಮೊದಲ ಬಸ್ ಹೊರಡುವಾಗ ಇಲ್ಲಿ ಕಾರ್ಯಕ್ರಮ ಮುಗಿಯುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇನೆ. ಸಾಯಿ ಕಡಬದ ವಿರುದ್ಧವೂ ಕೂಡ ಅಂತಿಮ ಗಳಿಗೆಯಲ್ಲಿ ಸಾಯಿಯವರ ಪರಾಕ್ರಮ. ಇಲ್ಲಿ ಕೂಡ ಸತತವಾಗಿ ಸಾಯಿ ಪಂದ್ಯ ಮತ್ತೆ ಮುಂದುವರಿಯುತ್ತಾ ಇದೀಗ ವಿದ್ಯಾಂಜಲಿಯ ವಿರುದ್ಧವಾಗಿ ಮಂಗಳೂರು ಗಂಗೋತ್ರಿ ಮುನ್ನಡೆಯನ್ನು ಮುಂದುವರಿಸ್ತಾ ಇದ್ದಾರೆ. 7-9 ಕೇವಲ 2 ಅಂಕಗಳ ಅಂತರದಲ್ಲಿ ಇಲ್ಲಿ ಶ್ರವಣ್ ರವರ ಜೊತೆ ಇನ್ನೋರ್ವ ದಾಳಿಗಾರನ ಶ್ರೇಷ್ಠತೆಯನ್ನ ಕಂಡುಕೊಂಡ್ರೆ ಮತ್ತೆ ಪಂದ್ಯ ರೋಮಾಂಚನಕಾರಿಯಾಗಿ ಸಾಗಿದೆ. ರಾಜಾಜ್ ಸೂಪರ್ ಟೈಕಲ್ ಆನ್ ಕುಪ್ಪೇಟೆ ನಾಸಿರ್ ದಾಳಿಯಲ್ಲಿ ಪಾದ ಚಲನೆ, ಕೈ ಚಲನೆ, ಅಡ್ಡಾಡಿಸಿ ಲೆಫ್ಟ್ ಇನ್ ದ ರೈಟ್ ಇನ್ ದ ಲೆಫ್ಟ್. ವಾವ್, ಅಂತಿಮವಾಗಿ ನಾಸಿರ್ ಅವರಿಂದ ಬದಿಗೆಯಲ್ಲಿ ಬರುವ ವೇಳೆಯಲ್ಲಿ ಅಫಿಷಿಯಲ್ ಟೈಮ್. ಮತ್ತೆ ಮುಂದುವರಿತಾ ಇದೆ. ಸೆಮಿಫೈನಲ್ ಸಂಖ್ಯೆ ಪ್ರಥಮ ಅವಧಿ 9-7, 2 ಅಂಕಗಳು ಮಂಗಳ ಗಂಗೋತ್ರಿ ಮುನ್ನಡೆ. ಗ್ಯಾಲರಿಗಳಲ್ಲಿ ಕುರ್ಚಿಗಳು ಬಹಳಷ್ಟು ಖಾಲಿದೆ. ಇವತ್ತು ಸೋಮವಾರ ಶಾಲಾ ಕಾಲೇಜುಗಳಿಗೆ
ರಜೆ ಇಲ್ಲ. ಬೋನಸ್ ಕಲ್ಪಿಸಿಕೊಳ್ಳಲಾಗಿದೆ. 8-9 ಅಂತರ 1 ಅಂಕಕ್ಕೆ ಇಳಿದಿದೆ. ಇಲ್ಲಿ ಸಾಯಿ ಮಂಗಳ ಗಂಗೋತ್ರಿ ಈ ತಂಡದ ಅತ್ಯಂತ ಶ್ರೇಷ್ಠ ದಾಳಿಗಾರ ಸಾಯಿ. ಪ್ರಯತ್ನ ಚಾರ್ಜ್ ಮತ್ತೆ ಯಶಸ್ಸಿನ ದಾಳಿ 10-8 ವಿದ್ಯಾರ್ಜನೆಯ ತಂಡದ ಸತತ ದಾಳಿಯನ್ನ ಮಾಡುವಂತಹ ದಾಳಿಗಾರ ಶ್ರವಣ್ ಗೌಡ. ಕ್ಷಣ 10-8 ಪಂದ್ಯ. ಬೋನಸ್ಗಾಗಿ ಪ್ರಯತ್ನವನ್ನು ಮಾಡುವಂತಹ ಶ್ರವಣ. ಇಲ್ಲಿಗೆ ಆಲ್ ಔಟ್ ಆಗಿದೆ. ಬೋನಸ್ ಅಂಕ ನೀಡಲಾಗಿದೆ. 13-9 13-9ರಲ್ಲಿ 15-9ರಲ್ಲಿ ಮಧ್ಯಂತರ ವಿರಾಮ. 15-9 ಓನರ್ ಮಂದಿ ಹಾಯ್ ಹದಿನೈದು 9 ಫಸ್ಟ್ ಇಡೋದೊಂದು ನಿಗ್ಲು ಸರಿ ಪಾಡ್ಲಿ. ಸಾಯಿ ದಾಳಿಯಲ್ಲಿ ಇದು ಮಧ್ಯಂತರ ವಿರಾಮದ ಬಳಿಕ ಸ್ಪರ್ಧೆ ಆರಂಭಗೊಂಡ ನಿಲುವುಗಳಲ್ಲಿ ಅಲ್ಪ ಅಂತರದ ಸ್ಪರ್ಧೆ ಇದೆಯಷ್ಟೇ. ಫೈನಲ್ ಕಡೆಗೆ ಧಾವಂತ ಬಿಡುವ ಮೊದಲ ತಂಡ ಯಾವುದು ಅನ್ನುವ ನಿರ್ಧಾರ ಪ್ರಕಟಗೊಳ್ಳುವುದರಲ್ಲಿ ಯುವಕ ಮಂಡಲ ಸವನೂರು ಆಯೋಜನೆಗೊಳಿಸಿರುವ ಜಗನ್ನಾಥ ಬಸ್ತಿಯವರ ಸ್ಮರಣಾರ್ಥವಾದ ಕ್ರೀಡಾಕೂಟದ ಮೊದಲ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಇದು ಅನವಶ್ಯಕ ಪ್ರಯತ್ನ. ಲೈನ್ ಸಮೀಪದಲ್ಲಿ ವಿಷ್ಣು ಫ್ರಾನ್ಸಿಸ್ ತಮ್ಮನವರು ಮಂಗಳೂರು ಯೂನಿವರ್ಸಿಟಿ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗಾಗಿ ತಾವುಗಳು ಸಿದ್ಧರಾಗುವಂತೆ ಪ್ರಸ್ತುತ ಸ್ಪರ್ಧೆಯ ದ್ವಿತೀಯ ಅವಧಿ ಇದೀಗ ಆರಂಭಗೊಂಡಿದೆ.
ಮಂಗಳೂರು ಯೂನಿವರ್ಸಿಟಿ ಮೊದಲ ತಂಡ ಒಳಾಂಗಣದಲ್ಲಿ ಇದೆ. ಸೊ ವೆಸ್ಟ್ ಫ್ರೆಂಡ್ಸ್ ತಂಡ ಮಾತ್ರ ಬರಬೇಕಿದೆ. ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತಹ ಹೆಚ್ಚಿನ ಎಲ್ಲ ತಂಡಗಳು ತಕ್ಕ ಸಮಯಕ್ಕೆ ಬಂದು ಸಹಕಾರವನ್ನು ನೀಡಿದ್ದೀರಾ. ಪರಿಣಾಮ ಏಕ ಅಂಕಣದಲ್ಲಾದರೂ ಕೂಡ ಪಂದ್ಯ ಅತ್ಯಂತ ಸುಲಲಿತವಾಗಿ ಅತ್ಯಂತ ಶೋಭಿತವಾಗಿ ಅತ್ಯಂತ ವರ್ಣರಂಜಿತವಾಗಿ ಅತ್ಯಂತ ಸಮಯ ಅನುಸಾರವಾಗಿ ಮುಂದುವರಿತಾ ಇದೆ. ಜಾರ್ಜ್ ಮತ್ತೆ ದಾಳಿ. ಪ್ರಸ್ತುತ ಜಾರ್ಜನ ದಾಳಿ ಇದೆ. ಸಂಘಟಿತವಾದ ಬಲದಲ್ಲಿ ಪಂದ್ಯವನ್ನು ತಮ್ಮ ತೆಕ್ಕೆಗೆ ಎಳೆದುಕೊಳ್ಳುವ ನಿಲುವುಗಳಲ್ಲಿ ಪಂದ್ಯಾವಳಿಯನ್ನ ಕಾಣಬಹುದಾಗಿದೆ. ಅಮ್ಮಿ ಮಾಡಿದ ಎಡವಟ್ಟು ಅವಳಿ ಅಂಕಗಳು ವಿದ್ಯಾಂಜನೇಯಕ್ಕೆ. ಮೊದಲು ಸುಶಾಂತ, ಈಗ ಅಮ್ಮಿ. ಅವಳಿ ಅಂಕ 15-11 4 ಅಂಕಗಳಿದೆ. ಸಾಯಿ 16-11 ಅಂತರವನ್ನು 5ಕ್ಕೆ ಏರಿಕೊಂಡಿದೆ. ವಿದ್ಯಾಂಜನೇಯ ಕಡೆಯಿಂದ ಸತತವಾದಂತಹ ಪರಿಶ್ರಮದಲ್ಲಿ ಈ ಪಂದ್ಯದ ಈ ತಂಡದ one of the first rider of ವಿದ್ಯಾಂಜನೇಯ. ಈ ಪದ್ಯದಲ್ಲಿ ಶ್ರವಣ್ ರವರ ಈ ತಂಡದ ಗೈರು ಹಾಜರೇ. ಶ್ರವಣ್ ದ್ವಯರ ಅದರಲ್ಲಿ ಒರುವನ ಗೈರು ಹಾಜರೇ. ಬಹಳಷ್ಟು ಹೊಡೆತಗಳು ಬೀಳುತ್ತವೆ ಈ ನಡುವೆ. ಮತ್ತೆ ಸಾಯಿ ഈ മത്സരം കഴിഞ്ഞാൽ ടൂർണമെന്റിലെ രണ്ടാമത്തെ സെമി ഫൈനൽ കഴിഞ്ഞാൽ ഫൈനൽ അതോടുകൂടി മത്സരങ്ങൾ അവസാനിക്കുന്നതിനിടയിൽ സായി ഒരു ഭാഗത്ത് സായിയുടെ തേരോട്ടം തടി വരിയത താളികാര ശ്രവണ ಪರಿಪೂರ್ಣತೆಯ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ತಂಡ ಫೈನಲ್ ಕಡೆಗೆ. ಆದರೆ ಹೋರಾಟದ ಪ್ರತಿತಂತ್ರಗಳ ಮಧ್ಯೆ ಅಂಕಗಳನ್ನು ಗಳಿಸಿಕೊಳ್ಳುವ ವಿಶ್ವಾಸಗಳು ಮಾತ್ರ ಸತತವಾಗಿ ಅಂಕಣದಲ್ಲಿ. 17-11 6 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಸಾಯಿ ಒಂದು ಕಡೆ ಇನ್ನೊಂದು ಕಡೆ ಶ್ರವಣ. ಎರಡು ಭಿನ್ನ ತಂಡಗಳಿಂದ ಅತ್ಯಂತ ಶ್ರೇಷ್ಠ ದಾಳಿಯನ್ನು ಮುಂದುವರಿಸುವ ವೇಳೆ ನಿದ್ರೆ ಬಿಟ್ಟು ನಾವೆಲ್ಲ ಕಾರ್ಯಕ್ರಮದ ಯಶಸ್ಸಿಗಾಗಿ ಜೊತೆ ಸೇರಿಕೊಂಡಿದ್ದೇವೆ. ಫೈನಲ್ಗೆ ಬದಲಾಗಿ ಅದೃಷ್ಟ ಶೀಟಿಯ ಫಲಿತಾಂಶವೂ ಕೂಡ ಹೊರಬೀಳಲಿದೆ. ಇದು ನಲ್ಲಿ ಜಾರ್ಜ್ ಪರಸ್ಪರ ಒಂದೇ ತಂಡದಲ್ಲಿ ಆಡುವ ಆಟಗಾರರು ಇವತ್ತು ವಿಭಿನ್ನ ತಂಡಗಳಲ್ಲಿದ್ದರೂ ಕೂಡ 17 ಶಿವ ಇದು ಅಮ್ಮಿ ಕುಪ್ಪೆಟ್ಟಿಯ ಅಮ್ಮಿ. ಶೀಘ್ರದಲ್ಲೇ ಕೈಕಾಲುಗಳ ಚಲನೆಗಳನ್ನ ಬದಲಿಸಬಲ್ಲ ಆಟಗಾರ. 17-12 ಟೈಮ್ ಔಟ್ ಫಾರ್ 17 ಶಿವ. ಮತ್ತೆ ಶ್ರವಣ ದಾಳಿ 5 ಅಂಕಗಳ ಅಂತರ. ಇದು ಪಂದ್ಯಕ್ಕೆ ರೋಚಕತೆಯ ತಿರುವುಗಳನ್ನು ನೀಡಬಲ್ಲದೆ. ಕಾರ್ನರ್ ವಿಭಾಗ ಲಾಸ್ಟ್ 5 ಮಿನಿಟ್ಸ್ ಬಿಟ್ಟ ಕೊನೆಯ 5 ನಿಮಿಷಗಳ ಅವಧಿ ಬಾಕಿ ಇದೆ. जी हाँ, ये सेमीफाइनल संख्या प्रथम है इस कार्यक्रम का। इस गेम का आखिरी 5 मिनट बचे हैं। गंगोत्री के पास सचिन प्रताप करेंगे ये 2 और 9।
4:45 सुबह के मौसम सोमवार के दिन आज है नवंबर महीना की 28 तारीख और यहाँ अभी भी कह नहीं पाएंगे कि अंतिम क्षणों में किसके पलड़े भारी रहेंगे, जो जीतेंगे फाइनल पर भिड़ेंगे। मंगड़ा गंगोत्री बोनस मिले 18-12 6 अंकों की अंतर है विजय अंदाजे। ಆಖರಿ 4 ಮಿನಿಟ್ ಕಳೆದ ಸ್ಪರ್ಧೆಯಲ್ಲಿ ಇದೇ ರೀತಿಯಲ್ಲಿ 6 ಅಂಕಗಳಲ್ಲಿ 4 ನಿಮಿಷ ಇರುವಾಗ ಕಡಬ ಮುನ್ನಡೆಯಲ್ಲಿತ್ತು. ಇಲ್ಲೂ ಯಾವುದೇ ಕ್ಷಣದಲ್ಲಿಯೂ ಕೂಡ ಪಂದ್ಯದ ಚಿತ್ರಣ ಬದಲಾಗಬಹುದು. ಅಲ್ಪ ತಾಳ್ಮೆ, ನಿಯಂತ್ರಣ, ಏಕಾಗ್ರತೆಯನ್ನು ಕಳಕೊಂಡರೆ ಪಂದ್ಯ ಸ್ಥಾನ ಪಲ್ಲಟವಾಗಬಹುದು. 18-12 6 ಅಂಕಗಳಲ್ಲಿ ಮಂಗಳ ಗಂಗೋತ್ರಿ. It is tied again, 18-12. Team Mangala Gangotri, they are leading by the margin of 6 points. 18-12. ಸಮಯ ಕಳೆಯುವ ನಿಟ್ಟಿನಲ್ಲಿ ಸ್ಪರ್ಧೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ನಿಯಮವನ್ನು ಬಹಳಷ್ಟು ಯಶಸ್ವಿಯಾಗಿ ನಿಭಾಯಿಸಿಕೊಂಡಿರುವ ಮಂಗಳ ಗಂಗೋತ್ರಿ. Third right. It is do or die right. Charge 6 ಅಂಕಗಳ ನಂತರ ಸ್ಥಿರವಾಗಿದೆ. ಜಾರ್ಜ್ ಅಂತಿಮ 3 ನಿಮಿಷಗಳಲ್ಲಿ ಪಂದ್ಯ 18-12 ಮಂಗಳ ಮುನ್ನಡೆ. So it is do or die right. Charge. And that is the combination between Kuppetti and Sushant. सचिन 19-12 धीरे धीरे इस मैच पर पकड़ मजबूत किया जा रही है जो टीम मंगला गंगोत्री, जिनके पास अब 7 अंकों की बढ़त है 19-12. ಒಂದೊಂದೇ ಅಂಕಗಳನ್ನು ಹೆಚ್ಚಿಸಿಕೊಳ್ತಾ ಇದೆ ಯೂನಿವರ್ಸಿಟಿ. ಇದು ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲದೆ ಅಂತಿಮ ಕ್ಷಣಗಳಲ್ಲಿ ವಿಶ್ರಾಂತಿಯ ಕೋರಿಕೆ. ನೋಡಿ ಇಲ್ಲಿ ಜ್ಞಾನವಿಲ್ಲ ಮೇಲೆ ನಿದ್ರೆ ಮಾಡುವವರು ಗಣಪತಿ ಸಮೀಪದಲ್ಲಿರುವವರನ್ನ ಎಬ್ಬಿಸಿ ಸ್ಪರ್ಧೆ ಎದುರಾಳಿಯನ್ನ ಬಂಧಿಸುವ ಮೂಲಕ ಅಂಕವನ್ನು ಗಳಿಸಿಕೊಂಡ ವಿಶ್ವಾಸಗಳಲ್ಲಿ ಕೊನೆಯ 2 ನಿಮಿಷಗಳ ಸಮಯ ಮಾತ್ರ ಮುನ್ನಡೆಯಲ್ಲಿ ಮಂಗಳ ಗಂಗೋತ್ರಿ ಮಂಗಳೂರು. ಪಟಾಕಿ ಹೋಗಿದೆ ಕಡೆ ಫೈನಲ್ ಸಮಯ ಬದಲಾಗುತ್ತಾ ಇದೆ, ಕ್ಷಣಗಳು ಕಡಿಮೆಯಾಗುತ್ತಾ ಇದೆ, ಪಂದ್ಯದ ಚಿತ್ರಣ ಬದಲಾಗುವ ಸೂಚನೆಗಳು ಸಿಗಬಹುದೇ ಅನ್ನುವ ಉತ್ಸಾಹದಲ್ಲಿ ವಿದ್ಯಾಂಜನೇಯ ಒಂದು ವೇಳೆ ಫೈನಲ್ಗೆ ವಿದ್ಯಾಂಜನೇಯ ದಾಪುಗಾಲು ಇಟ್ಟರೆ ಮ್ಯಾರಥಾನ್ ವಿಸಿಲ್ ಮೊಲಗಳಿದೆ ಅರ್ಶುನ್ ಮುಖೇನ. ಆದರೆ ಹೋರಾಟ ಮುಂದುವರಿಯಬೇಕಿದೆ. 15-20 ಅಂತರ 5
ಅಂತಿಮ ನಿಮಿಷ. So last minute of the match 2015. ಮಂಗಳ ಗಂಗೋತ್ರಿ leading by 5 points. ಕೂಟದ ಯಶಸ್ವಿ ದಾಳಿಗಾರ ಸಾಯಿ ಬಂಧಿಸುವ ಯೋಚನೆ. ಬಂಧಿ ಸಾಯಿ ಅಂತರ 16-20. ವಿಷ್ಣು ಫ್ರೆಂಡ್ಸ್ ಸವಣೂರಿನಲ್ಲಿ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ 20-16. ಆಯ್ತು ಸರ್, ಆಯ್ತು ಸರ್. ಅಫ್ರೀದ್ ವಿಶ್ರಾಂತಿ. ಯಶರಾಜ ಒಳಭಾಗದ ಇದು ಅಂತಿಮ ಕ್ಷಣ. ಸೆಕೆಂಡ್ಗಳ ಅಂತರದ ಆಟ. 4 ಅಂಕಗಳ ಅಂತರ. ವಿನೋದನನ್ನ ಬೇಟೆಯಾಡುವ ತಬಕದಲ್ಲಿ ಜಾರ್ಜ್. ಅಂತರ 3ಕ್ಕೆ ಇಳಿದಿದೆ. 17-20. ಯಶರಾಜ ಸಮಯ ಕಳೆಯುವ ನಿಲುವುಗಳಲ್ಲಿ ಯಶರಾಜ್. 20-17. 20-17ರಲ್ಲಿ ಮಂಗಳ. ಪೂರ್ಣ ಸಮಯವನ್ನು ಆಡಬೇಕಾದ ಒತ್ತಡದಲ್ಲಿ ಯಶರಾಜ್. ಬೆರಳಿಕೆಯ ಅಂಕಗಳ ಅಂತರದಲ್ಲಷ್ಟೇ ಪಂದ್ಯ. ಎರಡು ತಂಡಗಳು 21 ಇಲ್ಲಿಗೆ ಫೈನಲ್ ಪ್ರವೇಶ. ಎಸ್